ಸಾಮಾನ್ಯವಾಗಿ ಪಾರ್ಕಿಂಗ್ ಗುತ್ತಿಗೆ ಪಡೆದುಕೊಂಡವರು ತಮ್ಮ ಜೇಬಿ ತುಂಬಿಸುವುದನ್ನೇ ನೋಡ್ತಾರೆ ಹೊರತು ಅವರ ಪಾರ್ಕಿಂಗ್ ನಿರ್ವಹಣೆ ಅಷ್ಟಕ್ಕಷ್ಟೇ ಇರುತ್ತದೆ. ಆದರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನುವಂತೆ ಪಾರ್ಕಿಂಗ್ ಗುತ್ತಿಗೆದಾರರೊಬ್ಬರು ಕೈನಿಂದಲೇ ಖರ್ಚು ಮಾಡಿ ಜನರಿಗೆ ಉತ್ತಮ ವ್ಯವಸ್ಥೆಯನ್ನ ಕಲ್ಪಿಸಿ ಎಲ್ಲರ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಹಾಗೂ ಯಾವುದು ಈ ಪಾರ್ಕಿಂಗ್ ಜಾಗ ಅನ್ನೋದನ್ನ ನೀವೇ ನೋಡಿ. ಪಾರ್ಕಿಂಗ್ ಶುಲ್ಕದಿಂದಲೇ ಪರಿಸರದ ಸ್ವಚ್ಛತೆ, ವಾಹನದ ಸುಲಭ ಸಂಚಾರಕ್ಕೂ ಇವರಿಂದ ಪರಿಹಾರ. ಕೈನಿಂದಲೇ ಹಣ ಹಾಕಿ ಗುತ್ತಿಗೆದಾರನಿಂದ ಅಭಿವೃದ್ಧಿ ಕಾರ್ಯ. ಒಂದು ಕಾಲದಲ್ಲಿ ಮಂಗಳೂರು ಮೀನುಗಾರಿಕಾ ಬಂದರು ಅಂದ್ರೆ ಜನರು ಸ್ಟೇಟ್ ಬ್ಯಾಂಕ್ ಬಳಿಯಿಂದಲೇ ಮೂಗು ಮುಚ್ಚಿ ಓಡಾಡುವ ಪರಿಸ್ಥಿತಿ ಇತ್ತು. ಯಾಕಂದ್ರೆ ವಾರ್ಷಿಕ 100 ಕೋಟಿಯ ಮೀನಿನ ವ್ಯವಹಾರ ಇಲ್ಲಿ ನಡೀತಾ ಇದ್ರು ದಕ್ಕೆಯ ನಿರ್ವಹಣೆ ಅನ್ನೋದು ಮರೀಚಿಕೆಯಾಗಿತ್ತು. ಈ ಸಂದರ್ಭದಲ್ಲಿ ಕಳೆದ 10 ವರ್ಷಗಳ ಹಿಂದೆ ಈ ದಕ್ಕೆಯ ಪಾರ್ಕಿಂಗ್ ನಿರ್ವಹಣೆ ವಹಿಸಿಕೊಂಡಿದ್ದು ಕರಾವಳಿ ಪೇ ಪಾರ್ಕ್ ಅನ್ನೋ ಸಂಸ್ಥೆ. ಕೆಎಂ ಅಶ್ರಫ್ ಎಂಬ ಗುತ್ತಿಗೆದಾರ ಈ ದಕ್ಕೆಯ ಪೇ ಪಾರ್ಕಿಂಗ್ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಇಲ್ಲಿನ ಪರಿಸ್ಥಿತಿಯೇ ಬದಲಾಗಿ ಹೋಗಿದೆ. ವಾಸನೆ ಅಂತ ಮೂಗು ಮುರಿಯುತ್ತಿದ್ದ ಜನರು ದಕ್ಕೆಗೆ ಭೇಟಿ ನೀಡಿ ಮೀನು ಖರೀದಿ ಮಾಡುತ್ತಿದ್ದಾರೆ. ಇನ್ನು ವಾಹನದಲ್ಲಿ ಹೋಗಲು ಹಿಂಜರಿಯುತ್ತಿದ್ದವರು ತಮ್ಮ ವಾಹನಗಳನ್ನ ತೆಗೆದುಕೊಂಡು ಹೋಗಲು ಆರಂಭಿಸಿದ್ದಾರೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ಕರಾವಳಿ ಪೇ ಪಾರ್ಕಿಂಗ್ ಸಂಸ್ಥೆಯ ಜನಪರ ಕಾಳಜಿ. ಕೇವಲ ಪಾರ್ಕಿಂಗ್ ಶುಲ್ಕ ಸಂಗ್ರಹಿಸುವುದಷ್ಟೇ ಅಲ್ಲದೆ ಇಲ್ಲಿಗೆ ಬೇಕಾದ ಮೂಲಭೂತ ವ್ಯವಸ್ಥೆಗೂ ಈ ಸಂಸ್ಥೆ ಆದ್ಯತೆ ನೀಡಿರುವುದೇ ಇದಕ್ಕೆ ಕಾರಣವಾಗಿದೆ. ನಾವು ಇಲ್ಲೇ ಕೂಲಿ ಕೆಲಸ ಮಾಡುವವರು, ಮೀನು ಮಾರುವವರು. ಮತ್ತು ಅಶ್ರಫ್ನವರು ಗೇಟ್ನವರು ಈಗ ಒಳ್ಳೆ ಫೆಸಿಲಿಟಿ ಮಾಡಿ ಇಲ್ಲೆಲ್ಲ ಕೊಡ್ತಾ ಇದ್ದಾರೆ. ಹೀಗೆ ಮುಂದುವರಿದರೆ ಇನ್ನೂ ಒಳ್ಳೆಯದು. ಮೊದಲು ರೋಡೆಲ್ಲ ತುಂಬ ಇಕ್ಕಟ್ಟಾಗಿತ್ತು. ಈಗ ಬಾಕ್ಸ್ ಎಲ್ಲ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿ ರೋಡನ್ನೆಲ್ಲ ಅಗಲ ಮಾಡಿ ಈ ಗಾಡಿಯವರಿಗೆಲ್ಲ ಒಳ್ಳೆ ಫೆಸಿಲಿಟಿ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ ಈಗ ಸಹ. ಆದರೆ ಈ ಸಲ ಸ್ವಲ್ಪ ಎಲ್ಲ ಖರ್ಚು ಮಾಡಲಿಕ್ಕೆ ಒಂದು 30 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಎಲ್ಲ ತಗೊಂಡಿದ್ದಾರೆ. ಲೈಟ್ 28 ಲೈಟು ಮತ್ತು ಕ್ಯಾಮರಾ, CC ಕ್ಯಾಮರಾ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಆಗ್ತಾ ಉಂಟು. ಈಗ ನಾಡು ಜುಲೈ ಎಂಡಿನವರೆಗೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಸಲ. ಮಂಗಳೂರು ದಕ್ಕೆಗೆ ನಿತ್ಯ ಸಾವಿರಾರು ಜನ ಬಂದು ಹೋಗುತ್ತಿದ್ದು 100 ವಾಹನಗಳು ಬರುತ್ತದೆ. ಮುಂಜಾನೆಯ ವೇಳೆ ಇಲ್ಲಿನ ಪಾರ್ಕಿಂಗ್ ಹಾಗೂ ವಾಹನ ಸಂಚಾರಕ್ಕೆ ತೀರಾ ಕಷ್ಟಕರವಾಗಿದ್ದು ಗುತ್ತಿಗೆದಾರ ಅಶ್ರಫ್ ಅವರು ಇದೀಗ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುತ್ತಿದ್ದಾರೆ. ತಮ್ಮ ಸ್ವಂತ ಖರ್ಚಿನಿಂದ 30 ಲಕ್ಷ ವೆಚ್ಚದಲ್ಲಿ ಬ್ಯಾರಿಕೇಡ್ ಹಾಗೂ ಜನರ ಸುರಕ್ಷತಾ ದೃಷ್ಟಿಯಿಂದ CCTV ಅಳವಡಿಸಲು ಮುಂದಾಗಿದ್ದಾರೆ. ಇನ್ನು ದಕ್ಕೆಯನ್ನ ಪ್ರವೇಶಿಸುವ ಜಾಗದಲ್ಲಿ ಹದಗೆಟ್ಟ ರಸ್ತೆಗೆ ಕಾಂಕ್ರೀಟ್ ಹಾಕಲು ಕೂಡ ಇವರು ಮುಂದಾಗಿದ್ದಾರೆ. ಕಳೆದ 10 ವರ್ಷದಿಂದ ಹಂತ ಹಂತವಾಗಿ ಮಂಗಳೂರು ದಕ್ಕೆಯನ್ನ ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ಇವರು ತಮ್ಮ ಜೇಬಿನಿಂದಲೇ ಹಣ ಖರ್ಚು ಮಾಡುತ್ತಿದ್ದಾರೆ. ಇದಕ್ಕಾಗಿ ಮಂಗಳೂರಿನ ಮೀನುಗಾರರು ಹಾಗೂ ಬೋಟ್ ಮಾಲೀಕರು ಇವರೊಂದಿಗೆ ಸಹಕರಿಸುತ್ತಿದ್ದು ಅನ್ಯೋನ್ಯತೆಯಿಂದ ಇರುವ ಕಾರಣ ಇದು ಸಾಧ್ಯವಾಗಿದೆ ಅಂತ ಫಾರೂಕ್ ಅವರು ಹೇಳ್ತಾರೆ. ಈ ವರ್ಷ ನಮ್ಮದು ಇಷ್ಟೆಲ್ಲ ಡೆವಲಪ್ ಮಾಡಲಿಕ್ಕೆ 30 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆಯಿಂದ ನಾನು ಖರ್ಚು ಮಾಡ್ತಾ ಇದ್ದೇನೆ. ಇದರಲ್ಲಿ ಸರ್ಕಾರದ ಯಾವುದೋ ಒಂದು ಪೈಸೆ ನಮಗೆ ಅನುದಾನ ಇಲ್ಲ. ಇದನ್ನು ನಮ್ಮ ಖರ್ಚಿಯಿಂದ ನಾವು ಮಾಡೋದು. ಯಾಕಂದರೆ ನಮ್ಮ ಹಾರ್ಬರ್ ಡೆವಲಪ್ ಆಗಬೇಕು, ನಮ್ಮ ಹಾರ್ಬರ್ ಚೆಂದ ಕ್ಲೀನಾಗಿರಬೇಕು. ಇಷ್ಟೆಲ್ಲ ಕ್ಲೀನಾಗಿ ಎಲ್ಲ ಮಾಡ್ತಾಯಿದ್ದೇನೆ. ಪಾರ್ಕಿಂಗ್ ವ್ಯವಸ್ಥೆ ಪ್ಲಸ್ 1 ವೇ ಪ್ಲಸ್ 2 ಗಾಡಿ ಪಾಸ್ ಆಗಲಿಕ್ಕೆ 2 ಜಾಗ ಮಾಡಿ ಎಲ್ಲವನ್ನು ಹಾರ್ಬರ್ ಇದ್ದದ್ದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಕ್ಲೀನಿಂಗ್ ಮಾಡಿಸ್ತಾ ಇದ್ದೇವೆ.
ಲೈಟಿಂಗ್ದು ವ್ಯವಸ್ಥೆ, ಕ್ಲೀನಿಂಗ್ ವ್ಯವಸ್ಥೆ ಎಲ್ಲವೂ ನಡೀತಾ ಉಂಟು. ಮೈನ್ ಗೇಟ್ ಬರುವಲ್ಲಿ ದ್ವಾರದ ಹತ್ತಿರ ಒಂದು ಕಾಂಕ್ರೀಟ್ ವ್ಯವಸ್ಥೆ ಉಂಟು. ಅಲ್ಲಿ ಸರ್ಕಾರದಿಂದ ಬರುವಾಗ 3 ವರ್ಷ 4 ವರ್ಷ ಅದಕ್ಕೆ ಅನುದಾನ ಬರೋದು, ಅದನ್ನು ಕಾದರೆ ನಮಗೆ ಆಗೋದಿಲ್ಲ. ನಾವು ಅದಕ್ಕೆ ನಮ್ಮ ಸ್ವಂತ ಖರ್ಚಿನಿಂದ ನಾವು ಮಾಡಿದ್ದೇವೆ ಎಲ್ಲ. ಈಗ ಆಲ್ರೆಡಿ ಈಗ ಮಾಡಿ ಆಗಿದೆ ಎಲ್ಲ. ಮತ್ತು ಬೋಟ್ನವ್ರ ಲ್ಯಾಂಡಿಂಗ್ ಬರ್ತಿಂಗ್ ಪೀಸಲ್ಲಿ ಆ್ಯಕ್ಚುಲಿ ನಮಗೆ ಕೊಟ್ಟ ಲ್ಯಾಂಡಿಂಗ್ ಬರ್ತಿಂಗ್ ಅಗ್ರಿಮೆಂಟಲ್ಲಿ 13,200 ರೂಪಾಯಿ ಒಂದು ಬೋಟ್ನವ್ರು ಕಟ್ಟಬೇಕು ನಮಗೆ. ನಮ್ಮ ಬೋಟ್ನವರು ಮತ್ತು ನಮ್ಮ ಯೂನಿಯನ್ನವರು ನಾವು ಒಟ್ಟಿಗೆ ಕೂರ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಲಾಸ್ಟ್ ಇಯರಲ್ಲಿ 5,500 ಕಟ್ಟಿದ್ದಾರೆ. ಈ ವರ್ಷ ಒಂದು 6,500 ಕಟ್ತೇವೆ ಎಂದು ರಿಕ್ವೆಸ್ಟ್ ಮಾಡಿದರೆ ಆಯಿತು ಎಂದು ಹೇಳಿದ್ದೇವೆ ನಾವು. ಅದಕ್ಕೆ ನಾವು ಅವರಿಗೇನು ಅಡಚಣೆ ಮಾಡಲಿಲ್ಲ. ಅವರು ಎಷ್ಟು ಹೇಳ್ತಾರೆ ಅದಕ್ಕೆ ನಾವು ಇದು ಮಾಡಿದ್ದೇವೆ. ಮಲ್ಪೆಯಲ್ಲಿ ಸಮಸ್ಯೆ ಉಂಟು. ಮಲ್ಪೆಯಲ್ಲಿ ಅಂದರೆ ನಾವು ಎಷ್ಟು ಕೆಲಸ ಮಾಡಿದರೂ ಸಹ ಅವರಿಗೆ ತೃಪ್ತಿಕರ ಇಲ್ಲ. ನಾವು ಮಾಡಿದ್ದೇವೆ ಅಲ್ಲಿ ಸಹ ನಮಗೆ 2 ವರ್ಷದಿಂದ ಲ್ಯಾಂಡಿಂಗ್ ಬರ್ತಿಂಗ್ ಬರಲಿಕ್ಕೆ ಇತ್ತು. ಈ ವರ್ಷ ಸಹ ಅದೇ ಸ್ವಲ್ಪ ಕಿರಿಕಿರಿಯಲ್ಲಿ ಏನೋ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಉಂಟು. ಹಣ ಸಿಗಲಿಲ್ಲ ನನಗೆ. 2 ವರ್ಷದಿಂದ ಒಂದು 4 ಕೋಟಿ ರೂಪಾಯಿ ತನಕ ನನಗೆ ಬರಲಿಕ್ಕೆ ಉಂಟು ಅಲ್ಲಿಂದ. ಮಂಗಳೂರು ಮಲ್ಪೆ ಗಂಗೊಳ್ಳಿ ಮೀನುಗಾರಿಕಾ ದಕ್ಕೆಯ ಪಾರ್ಕಿಂಗ್ ನಿರ್ವಹಣೆಯನ್ನ ಇವರೇ ಮಾಡುತ್ತಿದ್ದಾರೆ. ಆದರೆ ಮಲ್ಪೆ ಬಂದರಿನಲ್ಲಿ ಬೋಟ್ ಪಾರ್ಕಿಂಗ್ ಶುಲ್ಕ ನೀಡದೆ ಸತಾಯಿಸುತ್ತಿರುವ ಕಾರಣ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆಯಂತೆ. ಆದರೆ ಮಂಗಳೂರು ಬಂದರಿನಲ್ಲಿ ಅಂತಹ ಸಮಸ್ಯೆ ಇಲ್ಲದ ಕಾರಣ ಇಲ್ಲಿನ ಅಭಿವೃದ್ಧಿಗೆ ಒತ್ತು ನೀಡಿದ್ದಾಗಿ ಅವರು ಹೇಳ್ತಾರೆ. ಅದೇನೇ ಇದ್ರೂ ಗುತ್ತಿಗೆ ವಹಿಸಿಕೊಂಡವರು ತಮ್ಮ ಕಿಸೆಗೆಷ್ಟು ಬಂತು ಅಂತ ಲೆಕ್ಕ ಹಾಕುವ ಈ ಕಾಲದಲ್ಲಿ ತಮ್ಮ ಕಿಸೆಯಿಂದಲೇ ಹಣ ಹಾಕಿ ಅಭಿವೃದ್ಧಿ ಮಾಡ್ತಾ ಇರೋದು ಆಶ್ಚರ್ಯವೇ ಸರಿ. ರವೀಶ್, ನಮಕೊಡ್ಲ ನ್ಯೂಸ್ 24/7 ಮಂಗಳೂರು.